ಧಾರ್ಮಿಕ ನಾಡು ಎಂದು ಹೆಸರಾಗಿರುವ ಹಾಲುಕುರಿಕೆಯ ಅಮಾನಿಕೆರೆ ಮೈದುಂಬಿ ಕೋಡಿ ಹರಿದ ಹಿನ್ನೆಲೆಯಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಗಂಗಾಮಾತೆಗೆ ಬಾಗೀನ ಸಮರ್ಪಿಸಿದರು. ತಿಪಟೂರು ತಾಲೂಕಿನ ಎರಡನೇ ಅತಿ ದೊಡ್ಡ ಕೆರೆಯಾದ ಹಾಲುಕುರಿಕೆಯ ಕೆರೆಯು ಸರಿಸುಮಾರು 440 ಎಕರೆ ಇದ್ದು ಸುಮಾರು 12 ವರ್ಷದ ನಂತರ ಕೋಡಿ ಹರಿದಿದೆ. ಹೀಗಾಗಿ ಗ್ರಾಮಸ್ಥರು ಸಿಡಿಮದ್ದು ಸಿಡಿಸಿ ಸಂಭ್ರಮಿಸಿದರು. ಗ್ರಾಮ ದೇವತೆಗಳಾದ ಶ್ರೀ ಕೆಂಪಮ್ಮ ಮತ್ತು ಶ್ರೀ ಪ್ಲೇಗಿನಮ್ಮ ದೇವರುಗಳ ಸಮಕ್ಷಮದಲ್ಲಿ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ ಅವರು ಗಂಗಾಮಾತೆಗೆ ಬಾಗೀನ ಸಮರ್ಪಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವು ಮುಖಂಡರು, ಹಾಲುಕುರಿಕೆ ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ರು. ವರದಿ ಆನಂದ್, ತಿಪಟೂರು. ನೀವು ಸಾಯಂಕಾಲದ ಕಾಲ ಇದ್ರೆ ಒಳ್ಳೆ ಇನ್ನೂ ಸ್ವಲ್ಪ ಒಳ್ಳೆ ಕವರ ನೆನಿ ಎಲ್ಲರೂ ಬನ್ನಿ. ನೀರೊಳಿಕೆ ಭಗವಂತ ಕೃಪೆ ಮಾಡಿ ಇಲ್ಲಿಯ ಕೆಂಪಮ್ಮನ ಆಶೀರ್ವಾದದಿಂದ ಹಾಲುಕುರಿಕೆ ಕೆರೆ ತುಂಬಿ ಇನ್ನೂ ಹೆಚ್ಚಿನ ಮಳೆಗಾಲ ಇರುವಂಥ ಟೈಮಲ್ಲೇ ಗಂಗೆ ಈ ಜನರಿಗೆ ಆಶೀರ್ವಾದ ಮಾಡೋದಕ್ಕೋಸ್ಕರ ತುಂಬಿ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಜನ ಮಾತಾಡ್ದಂಗೆ ಯಾವ್ಯಾವಾಗ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, BJP ಅಧಿಕಾರಕ್ಕೆ ಬರುತ್ತೆ, ಆಗೆಲ್ಲ ಬರ ಹರಿದೋಗತ್ತೆ, ಒಳ್ಳೆಯ ಕಾಲ ಬರುತ್ತೆ ಅನ್ನೋಂಗೆ ಈ ವರ್ಷವೂ ಸಹಿತ ನಾವು ನೋಡಿದ್ವಿ. ಭಾಜಪ ಸರ್ಕಾರ ಬಂದು ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ಮಳೆಗಳ ಶುರುವಾಯಿತು. ಹೋದ ವರ್ಷ ಸಹಿತ ಈ ಕೆರೆ ಸುಮಾರು 9 ಅಡಿಯಷ್ಟು ನೀರನ್ನು ತುಂಬಿತ್ತು. ಈ ಸಲ ಪೂರ್ಣವಾಗಿ ತುಂಬಿ ನೀರು ಹರಿದಿದೆ. ಹಳ್ಳಗಳೆಲ್ಲವೂ ನೀರು ತುಂಬಿದೆ. ಈ ಭಾಗದ ತಿಪಟೂರು ತಾಲೂಕಿನದೇ ನಾನು ಹೇಳಬೇಕು ಅನ್ನೋದು, ತಿಪಟೂರು ತಾಲೂಕಿನ ಬರ ಬಗೆಹರಿದಿದೆ. ಭಗವಂತನ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ರೈತರು ಸಂತೋಷವಾಗಿರ್ತಾರೆ ಅನ್ನುವಂಥ ವಿಶ್ವಾಸ ನನಗೆ. ಕೆನಾಲ್ ಕೆಲಸ